ಒಬ್ಬ ರೋಗಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು. ಅವನ ಫೈನಾನ್ಷಿಯಲ್ ಕಂಡೀಷನ್, ಅವನಿಗೆ ಕಾಯಿಲೆ ಏನು, ಮತ್ತು ಅವನ ಮಾನಸಿಕ ಕಂಡೀಷನ್ ಎಲ್ಲ ಅರ್ಥ ಮಾಡಿಕೊಂಡು ಆ ಲೆವೆಲಿಗೆ ತಕ್ಕಾಗಿ ನಾವು ವರ್ತಿಸಬೇಕು. ನಾನೀಗ ನಿಮ್ಮ ಪ್ರಶಸ್ತಿ ಅದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ, ನನಗೆ ಬೇಡವೂ ಬೇಡ. ಆದರೆ ಬರ್ತಾ ಉಂಟು, ಬೇಡ ಅಂದರೂ ಬರ್ತಾ ಉಂಟು. ನಾನು ಯುವಕರಲ್ಲಿ ಇಷ್ಟೇ ಹೇಳೋದು, ನೆನಪಿಟ್ಟುಕೊಳ್ಳಿ, ಮೇಲೆ ಒಂದು ಶಕ್ತಿ ಉಂಟು, ಅದು ನಿಮ್ಮನ್ನು ನೋಡ್ತಾ ಇರ್ತದೆ. ಬಂದ ಬಡವ ಕರಿಮಣಿ ಮಾರಿ ನಿಮ್ಮ ಪೀಸ್ ಕೊಟ್ಟರೆ ಅದೊಂದು ಶಾಪ. ಹಾಗೆಲ್ಲ ಆಗಬಾರ್ದು. ನನಗೆ ರಾಜಕೀಯ ಜೀವನದಲ್ಲಿ ಪಟ್ಟಗಳು ಬೇಕು ಅಂತ ಹೇಳುವಂಥ ಆಸೆ ಯಾವತ್ತಿಗೂ ಇರಲಿಲ್ಲ. ಜೊತೆಯಲ್ಲಿ ನಮ್ಮ ಗುರುಗಳಾದ ಟಿ.ವಿ. ಸದಾನಂದರು ಸಿಕ್ಕಿದರು. ಅವರ ಒಂದು ಮೇರು ಇದರಿಂದ ವ್ಯಕ್ತಿತ್ವದಿಂದ ಅವರೊಟ್ಟಿಗೆ ಸೇರಿ ನಾನು ವಿನಯಕುಮಾರ್ ಸೊರಕೆಯನ್ನು ಸೋಲಿಸುವಂಥ ಒಂದು ಸ್ಥಿತಿ ಬಂತು. ಅದಕ್ಕೆ ನಾನು ದೇವರಿಗೆ ಇವತ್ತು ವಂದಿಸ್ತೇನೆ. ಅವಾರ್ಡ್ ಎಂಥದಕ್ಕಿದೆ, ಈ ಅವಾರ್ಡ್ ಎಂಥದ್ದು, ಅದು ಹೇಳಿದ್ದು ಬೆಸ್ಟ್. ನನಗೆ ಕಣ್ಣಲ್ಲಿ ನೀರು ಬಂತು, ನನ್ನ ಮಾತಿಗೆ ಅಷ್ಟು ಬೆಲೆ ಕೊಟ್ಟು. ಪುತ್ತೂರಿನ ವೈದ್ಯ ಭೀಷ್ಮ, ವೈದ್ಯೋ ನಾರಾಯಣೋ ಹರಿ ಅನ್ನುವಂಥ ಒಂದು ಮಾತಿದೆ. ಈ ಜನಪ್ರಿಯ ಮಾತಿಗೆ ಪುತ್ತೂರಿನ ಮಟ್ಟಿಗೆ ನಮಗೆ ಎಕ್ಸಾಂಪಲ್ ಆಗಿ ಉದಾಹರಣೆಯಾಗಿ ಸಿಗುವಂಥದ್ದು ಒಬ್ಬರೇ, ಅದು ಆದರ್ಶ ಆಸ್ಪತ್ರೆಯ ವೈದ್ಯರಾದಂಥ ಡಾಕ್ಟರ್ ಪ್ರಸಾದ್ ಸರ್ ಅವರು. ನನ್ನ ಜೊತೆಗೆ ಇವತ್ತು ಅವರಿದ್ದಾರೆ. ಈ ಶುಭ ದಿನದಂದು ಅವರಿಗೆ ಡಾಕ್ಟರ್ಸ್ ಡೇ ಪ್ರಶಸ್ತಿಯು ಕೂಡ ಅತ್ಯಂತ ಹೆಮ್ಮೆಯಿಂದ ನಾವು ಹೇಳಿಕೊಳ್ಬೇಕು. ಪುತ್ತೂರಿಗೆ ಇದು ಪ್ರಥಮ ಡಾಕ್ಟರ್ಸ್ ಡೇ ಪ್ರಶಸ್ತಿ. ಅದು Dr.M.K.Prasad Bhandary ಅವರಿಗೆ ಸಿಕ್ಕಿರುವುದು ಪುತ್ತೂರಿನ ಎಲ್ಲರ ಪಾಲಿಗೆ ಹೆಮ್ಮೆಯ ದಿವಸ ಕೂಡ. ಸರ್, ಕಂಗ್ರ್ಯಾಚುಲೇಷನ್ಸ್ ಅದಕ್ಕೋಸ್ಕರ. ಮತ್ತು ವೈದ್ಯರ ದಿನದ ಹಾರ್ದಿಕವಾದ ಶುಭಾಶಯಗಳನ್ನು ಸಲ್ಲಿಸ್ತಾ, ಓರ್ವ ವೈದ್ಯ ಅಂತ ಹೇಳಿದರೆ ಡಾಕ್ಟರ್ ಪ್ರಸಾದ್ರವರ ಪ್ರಕಾರ ಹೇಗಿರಬೇಕು ಅಂತ? ವೈದ್ಯ ಅಂತ ಹೇಳಿದರೆ ಅವನಲ್ಲಿ ಒಂದು ಅನುಕಂಪ ಬೇಕು. ಬರುವ ಪೇಷಂಟ್ಗಳು ಒಂದು ಮೆಷಿನ್ ಅಥವಾ ಒಂದು ರೋಬೋಟ್ ಈ ರೀತಿಯಲ್ಲಿ ಪರಿಗಣಿಸಬಾರ್ದು. ಬಂದ ಪೇಷಂಟ್ಗಳನ್ನು ಅವರ ತೊಂದರೆಗಳನ್ನು ಅರ್ಥ ಮಾಡಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಕೊಟ್ಟು ಅವರನ್ನು ಗುಣಪಡಿಸುವ ಪ್ರಯತ್ನವನ್ನು ಮಾಡಬೇಕು. ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಕೆಲವೊಂದು ಸರಿ ಈ ಪೇಷಂಟ್ಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ತುಂಬ ಇದು ಮಾಡಿ ಅವರನ್ನು, ಈ ಡಾಕ್ಟ್ರುಗಳನ್ನು ಹಾಗೆ ಹೀಗೆ ಎಲ್ಲ ತಲೆ ಕೆಡಿಸಿ ಅವರನ್ನು ಸರಿಯಾದ ಒಂದು ಮನಸ್ಸಿನ ಹಾಳು ಮಾಡಿ ಹಾಕ್ತಾರೆ. ಇದನ್ನು ತಡ್ಕೊಳ್ಳುವಂಥ ಒಂದು ಪೇಷಂಟ್ ಡಾಕ್ಟ್ರಿಗೆ ಬೇಕು, ಅದು ಮುಖ್ಯವಾದ್ದು. ನಂತರ ಪೇಷಂಟನ್ನು ತುರಾತುರಿಯಲ್ಲಿ ನೋಡಿ ಕಳಿಸಿ ಅವರ ಸೀಕುಗಳನ್ನು ಸರಿಯಾಗಿ ನೋಡದೆ ಅವ್ರು ಮುಂದೆ ದೊಡ್ಡ ಸೀಕಿಗೆ ಸಿಲುಕಿಕೊಳ್ಳುವಂಥ ಪರಿಸ್ಥಿತಿಯನ್ನು ತಪ್ಪಿಸಬೇಕು. ಇದು ಭಾರಿ ಮುಖ್ಯ. ಪೇಷಂಟ್ಗಳನ್ನು ನೋಡಿ ಡಾಕ್ಟ್ರು ಚಾರ್ಜ್ ತಗೊಂಡು ಅವರ ಕಿಸೆಯನ್ನು ತುಂಬಿಸುವುದು ಮುಖ್ಯ ಅಲ್ಲ. ನಾವು ನೋಡಬೇಕು ಅವನಿಗೆ ನಿಜವಾಗಿ ಏನಿದೆ, ತೊಂದರೆ ಉಂಟು, ಅಥವಾ ಅವನಿಗೇನಾದರೂ ದೊಡ್ಡದಿದ್ದರೆ ಅವನನ್ನು ಮುಂದಿನ ಹಂತಕ್ಕೆ ಕಳಿಸಬೇಕು. ಮುಂದಿನ ದೊಡ್ಡ ಡಾಕ್ಟ್ರುಗಳು ಯಾರಾದರೂ ಅವ್ರದ್ದು ಕಳಿಸಬೇಕು. ಮತ್ತು ಅವರಿಗೆ ಅರ್ಥ ಮಾಡಿ ಹೇಳಬೇಕು. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಜನರು ಈ ಆಯುರ್ವೇದಿಕ್ ಮತ್ತು ಹೋಮಿಯೋಪತಿಕ್ನ ಮಿಕ್ಸ್ಚರ್ ಇದ್ದ ಕಾರಣ ಜನರಿಗೆ ಏನೋ ಒಂದು ಐಡಿಯಾಗಳೆಲ್ಲ ತಪ್ಪು ಐಡಿಯಾಸ್ ಇರ್ತದೆ. ಆದ್ದರಿಂದ ಅರ್ಧ ಅದನ್ನೆಲ್ಲ ಮಾಡಿ ಎಲ್ಲ ಹಾಳಾಗ್ತದೆ. ಸೊ ಸ್ವಲ್ಪ ತಾಳ್ಮೆ ಇಟ್ಕೊಂಡು ಅವರಿಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಮತ್ತು ಒಬ್ಬ ರೋಗಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು. ಅವನ ಫೈನಾನ್ಷಿಯಲ್ ಕಂಡೀಷನ್, ಅವನಿಗೆ ಕಾಯಿಲೆ ಏನು, ಮತ್ತು ಅವನ ಮಾನಸಿಕ ಕಂಡೀಷನ್ ಎಲ್ಲ ಅರ್ಥ ಮಾಡಿಕೊಂಡು ಆ ಲೆವೆಲಿಗೆ ತಕ್ಕಾಗಿ ನಾವು ವರ್ತಿಸಬೇಕು. ಸರ್, ನೀವು ವೈದ್ಯ ವೃತ್ತಿಯ ಪ್ರಾರಂಭದಲ್ಲಿ ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ನೀವು ವೈದ್ಯ ವೃತ್ತಿಯನ್ನು ಮಾಡಿದವರು ಮತ್ತು ಅವರ ರೋಗಗಳನ್ನು ಗುಣಪಡಿಸಿದವರು. ಇವತ್ತಿನ ಘಟ್ಟದಲ್ಲಿ ಈ ಹಳ್ಳಿಯಿಂದ ಜನರು ಆಸ್ಪತ್ರೆ ಕಡೆಗೆ ಬರೋದು ಸ್ಟಾರ್ಟ್ ಆಗಿದೆಯಾ, ಅಥವಾ ಇನ್ನೂ ಕೂಡ ಆ ರೀತಿಯಾದಂಥ ಒಂದು ಮಾಹಿತಿ ನೀಡುವಂಥ ಕೆಲಸಗಳು ಅಥವಾ ಅವರ ಮನೆ ಬಾಗಿಲಿಗೆ ಹೋಗುವಂಥ ಕೆಲಸ ಆಗಬೇಕಿದೆಯಾ, ಹೇಗೆ ಅಂತ? ನಾನು 67ರಲ್ಲಿ ನನ್ನ ವೈದ್ಯಕೀಯ ವೃತ್ತಿಯನ್ನು ಕುಂದಾಪುರ ತಾಲೂಕಿನ ಸಿದ್ದಾಪುರ ಎಂಬಲ್ಲಿ ಶುರು ಮಾಡಿದ್ದೆ. ಆಗ ಅಲ್ಲಿ ಸುತ್ತಲೂ ಗಂಗೊಳ್ಳಿಯ ಹೊಳೆಗಳು ಎಲ್ಲ ಸುತ್ತಿದ್ದವು. ಆದ ಕಾರಣ
ಜನರಿಗೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಮತ್ತು ಆಗ ಯಾವುದಕ್ಕೂ ಸೇತುವೆಗಳಿರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕೆಲವೊಂದು ಬಾರಿ ಮುಖ್ಯವಾಗಿ ಹೆರಿಗೆಯಲ್ಲಿ ಆಗಿದ್ದಾಗ ನಾವು ಅವರ ಮನೆ ಬಾಗಿಲಿಗೆ ಹೋಗಬೇಕಾಗ್ತದೆ. ಈಗ ಅಂಥ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದರೆ ಈಗ ಎಲ್ಲ ಕಡೆ ರಸ್ತೆ ಸಂಪರ್ಕ ಉಂಟು, ವೆಹಿಕಲ್ಸ್ ಉಂಟು, ಫೋನ್ ಮಾಡಿದರೆ ಆ್ಯಂಬುಲೆನ್ಸ್ಗಳು ಸಿಕ್ಕಾಬಟ್ಟೆ ಉಂಟು, ಕೂಡಲೇ ಬರ್ತಾರೆ, ತಗೊಂಡು ಬರ್ತಾರೆ. ಇದೊಂದು ಒಳ್ಳೆಯ ಒಂದು ಬೆಳವಣಿಗೆ ಅದು. ಯಾಕಂತ ಹೇಳಿದರೆ ಆಗ ನಾವು ಕೆಲವು ಸರ್ತಿ ನಾವು ನಡ್ಕೊಂಡು ಹೋಗಿ ಹೊಳೆ ದಾಟಿ ಹೋಗಿ ಎಲ್ಲ ನಡೆದು ಅಲ್ಲಿ ಮುಟ್ಟುವಾಗ ಪೇಷಂಟ್ ಡೆತ್ ಆಗೋದು, ಸಾವನ್ನಪ್ಪುವುದು ಎಷ್ಟೋ ಸರಿ ಉಂಟು. ಮುಖ್ಯವಾಗಿ ಹೆರಿಗೆ ಆಗದೆ ಬ್ಲೀಡಿಂಗ್ ಆಗಿ ನಾವು ಅಲ್ಲಿ ಮುಟ್ಟಿದ್ರು ಕೂಡ ಎಂತ ಮಾಡ್ತೀರಿ, ಅಲ್ಲಿ ಬ್ಲಡ್ ಕೊಡಬೇಕು ಅಂತ ನಾವು ಅಲ್ಲಿ ಬ್ಲಡ್ ಕೊಡಲಿಕ್ಕೆ ಆಗ್ತದೆ. ಮುಂಚಿನ ಪ್ರಕಾರ ಆಸ್ಪತ್ರೆಗೆ ಬಂದು ಹೆರಿಗೆ ಆಗುವಂತಹ ವಿಚಾರ ಇರಲಿಲ್ಲ. ಮುಂಚೆ ಹೇಗೆ ಅಂತ ಹೇಳಿದರೆ ಒಂದು ಒಬ್ಬಳಿಗೆ ಹೆರಿಗೆ ಆಗಲಿಲ್ಲ ಅಂದರೆ ಪೇಷಂಟ್ನ ರೋಗಿಯ ಕಡೆಯವರು ಬಂದು ಏನು ಹೇಳ್ತಾರೆ ಗೊತ್ತುಂಟ ನಿಮಗೆ, ದೊಡ್ಡ ಜೀವ ಉಳಿಸಿ ಸಣ್ಣ ಜೀವ ಹೋದರೂ ತೊಂದರೆ ಇಲ್ಲ. ದಿಸ್ ವಾಸ್ ದಿ ಆ್ಯಟಿಟ್ಯೂಡ್. ಎಷ್ಟು ಸೇ ದೊಡ್ಡ ಜೀವ ಉಳಿಸಿ, ಸಣ್ಣ ಜೀವ ಹೋದರೆ ಹೋಗಲಿ. ಸೊ ಕೆಲವೊಂದು ಡಾಕ್ಟ್ರುಗಳಿದ್ದರು, ಪೇಷಂಟನ್ನು ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಸಣ್ಣ ಮಗು ಗರ್ಭದೊಳಗಿದ್ದ ಮಗುವನ್ನು ಕೊಂದು ಅಂತಲೇ ಹೇಳ್ತೇನೆ ನಾನು. ಯಾಕಂದರೆ ಅದರ ತಲೆಗೆ ಇದು ಹಾಕಿ ಅದರ ಬ್ರೈನ್ ತೆಗಿತಾಯಿದ್ರು. ಇದ್ದಿದ್ರೆ ಪೇಷಂಟು ಹೋಗ್ತದೆ, ಮಗು ಹೋಗ್ತದೆ. ಅದಕ್ಕೋಸ್ಕರ ಹಾಗೆ ಮಾಡ್ತಿದ್ರು. ಈಗ ಅದು ಎಣಿಸ್ಲಿಕ್ಕೆ ಅಸಾಧ್ಯ. ನಿಮಗೆಲ್ಲ ಹೇಳುವಾಗ ಇದು ವಿಚಿತ್ರ ಕಾಣ್ಬೋದು. ನಾವೆಲ್ಲ ಹೋಗಿ ಮನೆಯಲ್ಲಿ ಕೂತು, ನಾನಂಥ ಕೆಲಸ ಮಾಡಲಿಲ್ಲ, ನನಗೆ ಯಾಕಂದರೆ ಹಂಗೆ ಅದು ಒಳ್ಳೆಯದಾಗೋದಿಲ್ಲ. ಅದೆಲ್ಲ ಮಗುವನ್ನು ಒಂದು ಕೊಂದೆಲ್ಲ ಮಾಡೋದು. ಬಟ್ ನಾವು ಕೂತು ಇಂಜೆಕ್ಷನನ್ನು ಕೊಟ್ಟು ಮಾಡ್ತಿದ್ದೆವು. ಮತ್ತು ಹೇಗಾದರೂ ಪುಸಲಾಯಿಸಿ ಒಂದು ಎತ್ತಿಕೊಂಡಾದರೂ ಕುಂದಾಪುರ ಆಸ್ಪತ್ರೆಗೆ ಹೋಗುವಂಥ ಕೆಲಸವನ್ನು ನಾನು ಮಾಡಿಸ್ತಿದ್ದೆ. ಬೇರೆ ಸಿಕ್ಕುಗಳು ಹಾಗೆ ಮಾಡಿಸ್ತಾ ಇದ್ದೆ ನಾನು. ಈಗ ಪರವಾಗಿಲ್ಲ, ಈಗ ಎಲ್ಲರೂ ಆಸ್ಪತ್ರೆಗೆ ಬರ್ತಾರೆ, ಬೆಟರ್ ಟ್ರೀಟ್ಮೆಂಟ್. ಸರ್, ಪ್ರಸಾದ್ ಭಂಡಾರಿಯವರು ಸಾಮಾಜಿಕ ಕ್ಷೇತ್ರಗಳಲ್ಲೂ ಕೂಡ ಸಮಾಜದಲ್ಲೂ ಕೂಡ ತೊಡಗಿಸಿಕೊಂಡವರು. ಅದು ನೀವು ಯಾರ ಹತ್ರನೂ ಹೇಳದೇ ಇರ್ಬೋದು, ಪ್ರಚಾರಕ್ಕಾಗಿ ನೀವು ಹೇಳದೇ ಇರ್ಬೋದು, ಆದರೆ ಬಾಯಿಂದ ಬಾಯಿಗೆ ಹೇಳಿರುವ ಪ್ರಕಾರ ಭಾಳಷ್ಟು ನೀವು ಸಮಾಜ ಸೇವೆಗಳನ್ನು ಮಾಡಿದವರು. ಈಗಿನ ವೈದ್ಯರುಗಳಲ್ಲಿ ಆ ಗುಣ ಕಡಿಮೆ ಆಗ್ತಾ ಇದೆ. ನಿಮ್ಮ ಪ್ರಕಾರ ಓರ್ವ ವೈದ್ಯ ಸಾಮಾಜಿಕ ಕ್ಷೇತ್ರದಲ್ಲಿ ಇರಬೇಕಾ ಬೇಡವಾ? ಇದ್ದರೆ ಆತ ಹೇಗಿರಬೇಕು? ವೈದ್ಯ ಮೊದಲನೆಯ ತನ್ನ ಒಂದು ವೈದ್ಯರ ಜೀವನದಲ್ಲಿ ಹಂತ ಉಂಟು. 1ನೇ ಹಂತ, 2ನೇ ಹಂತ, 3ನೇ ಹಂತ ಅಂತ ಉಂಟು. 1ನೇ ಹಂತದಲ್ಲಿ ಇದಕ್ಕೆಲ್ಲ ಹೋಗಬಾರ್ದು, ಯಾವುದು ಈ ಸಾಮಾಜಿಕ ಕೆಲಸಗಳಿಗೆಲ್ಲ ಹೋಗಬಾರ್ದು. ಯಾಕಂತ ಹೇಳಿದರೆ ಅವನ ಕಾನ್ಸಂಟ್ರೇಷನ್ ಶುಡ್ ಬಿ ಆನ್ ದಿ ಜಾಬ್ನಲ್ಲಿ ಅವನಿಗೆ ಪರಿಣತಿ ಬರಬೇಕಾದ್ರೆ ಸಖತ್ತಾಗಿ ಕೆಲಸ ಮಾಡಬೇಕು. ನಿಮಗೆ ಗೊತ್ತುಂಟ ಎಲ್ಲೋ ಗೊತ್ತಿಲ್ಲ, ನಾನಿಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದ್ದಾಗ 7 ವರ್ಷ ಕತ್ತೆ ದುಡ್ದಿದ್ದೇನೆ. ರಾತ್ರಿ ಮಲಗಲೇ ಇಲ್ಲ ಎಷ್ಟೋ ಸರಿ, ಅಷ್ಟು ದುಡಿದಿದ್ದೇನೆ ನಾನು. ಆದ್ದರಿಂದ ನನಗೆ ಇವತ್ತು ಆ ನಾಲೆಜ್ ಎಲ್ಲ ಬಂತು, ನನಗೆ ಟ್ರೀಟ್ ಮಾಡುವಂಥ ಸಾಮರ್ಥ್ಯ ಬಂತು. 2ನೇ ಸ್ಟೇಜ್ ಏನಂತ ಹೇಳಿದರೆ, ಇಟ್ ಈಸ್ ಎ ಸ್ಟೇಜ್ ಆಫ್ ಇಕ್ವಿಲಿಬ್ರಿಯಮ್. ಅಂದರೆ ನಾವು ಸಾಮಾಜಿಕ ಮಾಡಬೇಕು, ಪ್ಲಸ್ ಅದರೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ವೈದ್ಯಕೀಯ ಕೆಲಸ ಮಾಡಬೇಕು, ಅದರೊಟ್ಟಿಗೆ ಸ್ವಲ್ಪ ಸಾಮಾಜಿಕವನ್ನು ಸೇರಿಸ್ಕೊಳ್ಬೇಕು. ಕೊನೆಯ ಹಂತದಲ್ಲಿ ಒಂದು ಲೆವೆಲಿಗೆ ಬಂದಿರ್ತಾನೆ, ಅವ ಒಂದು ಜನಪ್ರಿಯನಾಗಿರ್ತಾನೆ, ಹೇಳಿದಾಗೆ ಕೇಳುವರಿದ್ದಾರೆ, ಎಲ್ಲ ಇದ್ದಾರೆ. ಆದ ಕಾರಣ 1ನೇದಾಗಿ ಅವನು ತನ್ನ ವೈಯಕ್ತಿಕ ಒಂದು ಆ ಹೆಸರಿನಿಂದಾಗಿ ಜನರಲ್ಲಿ ಮೂಢನಂಬಿಕೆಗಳು ಮತ್ತು ಜನರಲ್ಲಿರುವ ತಪ್ಪು ಭಾವನೆಗಳು ಇದನ್ನೆಲ್ಲ ಹೋಗಲಾಡಿಸಿ, ಮತ್ತು ಈ ಜನರಲ್ಲಿರುವ ಹೆದರಿಕೆಯನ್ನು ಹೋಗಲಾಡಿಸಿ, ಮತ್ತು ಸಾಮಾಜಿಕವಾಗಿ ಯಾವುದು ಮನಸ್ಸಿದ್ದರೆ ಒಂದು ದೇಶದ ಬಗ್ಗೆ ಒಳ್ಳೆಯ ಕೆಲಸವನ್ನು ಮಾಡಿ ದೇಶಕ್ಕೆ ಅನುಕೂಲ ಆಗುವಂತಹ ಒಂದು ವಾತಾವರಣ ನಿರ್ಮಿಸಬೇಕು. ಯಾಕಂದರೆ ಅವನು ಡಾಕ್ಟರ್ ಈಸ್ ದಿ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಮ್ಯಾನ್ ಇನ್ ದಿ ಸೊಸೈಟಿ. ಯಾರು ಹೇಳಿದರೆ ಕೇಳುವುದಿಲ್ಲ. ಕೆಲವರು ಈಗ ಪೊಲಿಟಿಷಿಯನ್ ಅವರೇ ಬಂದರೆ ಹೇಳ್ತಾರೆ, ಅವರಿಗೆ ಹೇಳ್ತಾರೆ, ಮತ್ತು ಓಟು ಬರುವಾಗ ಇರುವುದಿಲ್ಲ ಹೇಳ್ತಾರೆ. ನಮ್ಮದಾಗಲ್ಲ, ನಾವು ಯಾವಾಗಲೂ ಇರ್ತೇವೆ. ನಾವು ಜನರಲ್ಲಿ ನಮ್ಮನ್ನು ನಂಬ್ತಾರೆ ಜಾಸ್ತಿ ಜನರು, ಬಾಕಿಯವರನ್ನು ನಂಬುವುದಿಲ್ಲ. ಆದ ಕಾರಣ ಅದನ್ನು ಉಪಯೋಗಿಸಿ ಜನರಿಗೆ ದೇಶದ ಬಗ್ಗೆ ತಪ್ಪಭಿಪ್ರಾಯ ಮತ್ತು ದೇಶದ ಬಗ್ಗೆ ಒಂದು ಧರ್ಮದ ಬಗ್ಗೆ ಒಂದು ಒಳ್ಳೆಯ ಕಾಳಜಿ, ಒಂದು ಒಳ್ಳೆಯ ಪ್ರೀತಿ ಇರುವ ಹಾಗೆ ಮಾಡಬೇಕು. ಮುಖ್ಯವಾಗಿ ಮಕ್ಕಳಲ್ಲಿ ಇದನ್ನು ಬೆಳೆಸುವಂಥ ಮಾಡಬೇಕು. ನಮ್ಮ ಕೊನೆಯ ಹಂತದಲ್ಲಿ, ನಾವು 3ನೇ ಹಂತ ಅಂತ ಹೇಳಿದಲ್ಲ, ಅದರಲ್ಲಿ ಹಾಗೆ ಮಾಡಬೇಕು. ಸರ್, ಡಾಕ್ಟರ್ಸ್ ಆದವರಿಗೆ ಪುಣ್ಯ ಸಂಪಾದನೆಗೆ ಭಾಳಷ್ಟು ಈಸಿ ಅಂತ ನೀವು ಈ ಹಿಂದೆ ಹೇಳಿದ್ರಿ.
ಅದು ಹೇಗೆ ಸಾಧ್ಯ? ಮತ್ತು ಯುವಕರಿಗೆ, ಈಗಿನ ಯುವ ವೈದ್ಯರುಗಳಿಗೆ ನೀವು ಹೇಗೆ ಕಿವಿ ಮಾತನ್ನು ಹೇಳ್ತೀರಿ? ನಾವು ಈಗ ನಾನು ಇಡೀ ನನ್ನ ಮೆಡಿಕಲ್ ಕೋರ್ಸ್ ಕಲ್ತದ್ದು ಖಾಲಿ ಅದು 12-14 ಸಾವಿರದೊಳಗೆ ನಂದು ಇಡೀ ಕೋರ್ಸ್ ಆಗಿದೆ. ಯಾವುದು MBBS ಕೋರ್ಸ್ ಆಗಿದೆ. 14 ಸಾವಿರದೊಳಗೆ 5.5 ವರ್ಷ ಕೋರ್ಸು ಮತ್ತು ಹಾಸ್ಟೆಲ್ ಕೂಡ ಊಟ ಕೂಡ ಎಲ್ಲ ಸೇರಿಸಿದಂದ ಅದು 15,000. ಸೊ ನೀವು ತಿಳ್ಕೊಳ್ಳಿ, ಅಷ್ಟು ಕಮ್ಮಿ ಅಂದರೆ ಆಗಿನ ದುಡ್ಡಿನ ವ್ಯಾಲ್ಯೂ ಅಷ್ಟಿತ್ತು. ಆದರೂ ಅದು ಎಷ್ಟಾದರೂ ಕಮ್ಮಿ ಅದು. ಈಗ ಹಾಗೆ ಅಲ್ಲ, ಒಂದು ಸೀಟ್ ಸಿಗಬೇಕಾದ್ರೆ ಅಷ್ಟು ದುಡ್ಡು ಕೊಡಬೇಕು, ಇಷ್ಟು ದುಡ್ಡು ಕೊಡೋ ಕಾರಣ ಬರುವಾಗ ಡಾಕ್ಟ್ರುಗಳ ಮನಸ್ಸಲ್ಲಿ ಹೇಳಿದ ನಾವು ಖರ್ಚು ಮಾಡಿದ ದುಡ್ಡು ಕಂಪ್ಲೀಟಾಗಿ ಹೀರಿ ತೆಗಿಬೇಕು ಅಂತ ಹೇಳುವಂಥ ಒಂದು ಅಭಿಪ್ರಾಯ ಇರ್ತದೆ. ಇದು ನಮ್ಮನ್ನು ಹಾಳು ಮಾಡುವುದು. ಯಾಕಂದರೆ ಮುಂಚಿನ ಡಾಕ್ಟ್ರು ಹಾಗೆ ಮಾಡ್ತಿರಲಿಲ್ಲ, ಯಾಕಂದರೆ ಅವರಿಗೆ ಹಾಗೆ ಒಂದು ಪ್ರೆಷರ್ ಇರಲಿಲ್ಲ. ಈಗ ಹಾಗೆ ಅಲ್ಲ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿ ಅವರು ಡಾಕ್ಟ್ರ್ ಆಗಿರ್ತಾರೆ. ಏನಾದರೂ ಮಾಡಿ ಇದನ್ನು ಮುಗಿಸಬೇಕು. ಅವರಿಗೆ ನನ್ನದು ಕಿವಿ ಮಾತೇನು ಹೇಳಿದರೆ, ಗಡಿಬಿಡಿ ಮಾಡಬೇಡಿ, ನಿಮ್ಮ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ, ಆದಷ್ಟು ಕಮ್ಮಿಗೆ ಜನರಿಗೆ ಕೆಲಸ ಮಾಡಿಕೊಡಿ. ಆಗ ಜನರಿಗೂ ನಿಮ್ಮ ಮೇಲೆ ಪ್ರೀತಿ ಬರ್ತದೆ, ಅವರು ನಿಮ್ಮ ಹತ್ರ ಪುನಃ ಬರ್ತಾರೆ. ನಿಮಗೆ ನಿಮ್ಮ ದುಡ್ಡು ಖಂಡಿತವಾಗಿಯೂ ಆಗ್ತದೆ. ಒಂದು 8-10 ವರ್ಷದೊಳಗೆ ನೀವು ಕೊಟ್ಟ ದುಡ್ಡು ಮಾತ್ರ ಅಲ್ಲ, ಅದಕ್ಕಿಂತ ಮೇಲಿನ ದುಡ್ಡು ಬರ್ತದೆ. ಮತ್ತು ಡಾಕ್ಟ್ರುಗಳಿಗೆ ವಿಪರೀತ ಆಸೆ ಇರಬಾರ್ದು. ಯಾವುದು, ನಾನು ಹಾಗೆ ಆ ಕಾರಲ್ಲಿ ಹೋಗಬೇಕು, ಅಥವಾ ಪಾಶ್ ಮನೆ ಕಟ್ಟಿಸ್ಬೇಕು, ಅಥವಾ ಭಾರಿ ಇದಕ್ಕೆ ಫಾರಿನ್ ಟೂರ್ ಹೋಗಬೇಕು, ಮತ್ತು ಇದು ಮಾಡಬೇಕು ಅಂಥದ್ದು. ಈ ನಮ್ಮ ರೂಮ್ಗಳೆಲ್ಲ ಕನ್ಸಲ್ಟೇಷನ್ ರೂಮ್ ಭಾರಿ ಚೆಂದ ಇರಬೇಕು, ಹಾಗಿರಬೇಕು, ಮತ್ತು ಎಲ್ಲ ಫೆಸಿಲಿಟೀಸ್ ಬೇಕು. ಇದೆಲ್ಲ ಇಂಥ ಒಂದು ಆಸೆ ಇಟ್ಕೊಳ್ಬಾರ್ದು. ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಹಾಗೆ ಆಸೆಯನ್ನು ಇಟ್ಟುಕೊಳ್ಳದೆ ಕೆಲಸ ಮಾಡಬೇಕು. ಖಂಡಿತವಾಗಿಯೂ ಅದು ಆಗ್ತದೆ. ಈಗ ನಾವೆಲ್ಲ ಯಾವತ್ತೂ ಆಸೆಯನ್ನು ಮಾಡಲಿಲ್ಲ. ನಮಗೆ ಒಂದೇ ಇದ್ದದ್ದು, ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಗುಣ ಇದೆ ಇಲ್ವಾ ಅಂತೇಳಿ ಒಂದೇ ಇದ್ದದ್ದು. ಯಾಕಂದರೆ ನಾನು 25 ವರ್ಷ ಗೌರ್ಮೆಂಟ್ ಸರ್ವಿಸ್ನಿದ್ದವ. ನಾನು ಒಂದು ನ್ಯಾಯ ಪೈಸೆ ಮುಟ್ಟಲಿಲ್ಲ. ನಾನು ನನ್ನ ಸಂಬಳದಲ್ಲಿ ಜೀವನ ಮಾಡ್ತಿದ್ದೆ. ನನಗೆ ನಿಜವಾಗಿ ಹೇಳುವಾದರೆ 25ನೇ ತಾರೀಕು ನಂತರ ನನಗೆ ಭಾರಿ ಟೈಟ್ ಆಗ್ತಿತ್ತು, ದುಡ್ಡಿರಲಿಲ್ಲ ನನ್ನ ಹತ್ರ. ಯಾಕಂದರೆ ನನಗೆ ಒಂದು ಕಾರ್ ಬೇರೆ ಇತ್ತು, ಕಾರಿಗೆ ಹಾಕಲಿ ಪೆಟ್ರೋಲ್ ಹಾಕಲಿ ದುಡ್ಡಿಲ್ಲ, ಅಂಥ ಪರಿಸ್ಥಿತಿ ನನ್ನಲ್ಲಿತ್ತು. ನಾನು ಕಾರನ್ನು ಸ್ಟಾರ್ಟ್ ಮಾಡಿ ಬ್ಯಾಟ್ರಿ ಡೌನ್ ಆಗ್ತದೆ ಅಂತ ಅದನ್ನು ಬ್ಯಾಟ್ರಿ ಚಾರ್ಜ್ ಮಾಡಿದ್ದು ಎಷ್ಟೋ ಸರಿ ಉಂಟು. ಆದರೆ ದೇವರು ನನಗೆ ನಂತರ ಅನುಗ್ರಹ ಮಾಡಿದ್ದಾರೆ. ನನಗೆ ಈ ಮುದುಕನ ಏಜಿಂಗ್ ಎಪ್ಪನ್ಸದಲ್ಲಿ ಒಂದು ನರ್ಸಿಂಗ್ ಹೋಮ್ ಕಟ್ಟಿಕೊಂಡು, ನಾನೇನು ಕಟ್ಟಿದ್ದಲ್ಲ, ನರ್ಸಿಂಗ್ ಹೋಮ್ ಕಟ್ಟಿಸಿ ನನ್ನನ್ನು ನಿಲ್ಲಿಸಿದ್ದಾರೆ. ಯಾರು ಹೇಳ್ತಾರಲ್ಲ, ಇದು ಅಂಥದ್ದು ಇರುವೆಗಳು ಹುತ್ತ ಕಟ್ತದೆ, ಅದರೊಳಗೆ ಹಾವು ಕೂತ್ಕೊಳ್ತದೆ, ಹಾಗೆ ನನ್ನನ್ನು ಮುದುಕರನ್ನು ತಂದು ಇಲ್ಲಿ ಕೂತ್ಕೊಳಿಸಿದ್ದಾರೆ. ಪ್ಯಾನ್ ಅಡಿಯಲ್ಲಿ ಎಲ್ಲ ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಫೆಸಿಲಿಟೀಸ್ ಕೊಟ್ಟು, ಮಗನೇ ಇಲ್ಲಿ ಕೂತ್ಕೊಂಡು ನೋಡು. ಇದೊಂದು ದೊಡ್ಡ ಅನುಗ್ರಹ ಅಲ್ವ ದೇವರದ್ದು. ನಾನು ಎಲ್ಲಿಯಾದರೂ ಒಂದು ಮೂಲೆಯಲ್ಲಿ ಇರ್ತೇನೆ, ನನ್ನನ್ನು ಯಾರು ಕೇರ್ ಮಾಡ್ತಿದ್ರು. ದೇವರು ನನಗೆ ದೊಡ್ಡ ಅನುಗ್ರಹ ಮಾಡಿದ್ದಾರೆ. ನಾನು ಮನೆ ಕಟ್ಟಿದ್ದು ಹೇಗೆ ಹೇಳಿ ನನಗೆ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ ನನಗೆ ಹೇಗೆ ಕಟ್ಟಿದೆ. ಎಲ್ಲ ಎಲ್ಲಿರುವ ಪುತ್ತೂರಿನಿಂದ ಕೊಂಕಣಿಯರೆಲ್ಲ ನನಗೆ ದುಡ್ಡು ಕೊಟ್ಟು ಸಾಲ ಕೊಟ್ಟು ನನ್ನನ್ನು ಮನೆ ಕಟ್ಟಿಸಿದರು. ನಿಜವಾಗಿ ನಾನು ಕಟ್ಟಿಸಿದ್ದಾರೆ, ಹೌದು. ಆಮೇಲೆ ಇನ್ನೊಂದೇನು ವಿಷಯ ಅಂತ ಹೇಳಿದರೆ, ಇದು ಎಲ್ಲ ಕೂತ್ಕೊಳಿಸಿದ್ರು. ಆಮೇಲೆ ನನಗೆ ಪ್ರಾಬ್ಲಮ್ ಬಂದಾಗ ಒಂದು ದೇವರ ಅನುಗ್ರಹ ಇತ್ತು. ಏನು ಪ್ರಾಬ್ಲಮ್ ಬಂದರೂ ನಾನು ಮಾಡಿದ ಒಳ್ಳೆಯ ಕೆಲಸಕ್ಕೋಸ್ಕರ ದೇವರ ಅನುಗ್ರಹ. ನಾನಕಂದರೆ 7 ವರ್ಷ ಪುತ್ತೂರಲ್ಲಿ, 7 ವರ್ಷ ಕೋಲಾರದಲ್ಲಿ, ಸಿದ್ದಾಪುರದಲ್ಲಿ 3 ವರ್ಷ, ಆಗ ಒಂದು 20-25 ವರ್ಷ ಗೌರ್ಮೆಂಟ್ ವೆನ್ಲಾಕ್ನಲ್ಲಿ, ಹೀಗೆ ಒಂದು 25 ವರ್ಷ ನಾನು ಗೌರ್ಮೆಂಟ್ ಡಾಕ್ಟರ್ ಆಗಿದ್ದೆ. ಆಗ ನಾನು ದುಡ್ಡು ಮಾಡಲಿಲ್ಲ. ನಾನು ಗೌರ್ಮೆಂಟ್ ಸರ್ವಿಸ್ ಅಂತ ಹೊರಗೆ ಬರೋ ನನ್ನ ಬ್ಯಾಂಕ್ ಅಕೌಂಟ್ ಇದ್ದದ್ದು 1,000 ರೂಪಾಯಿ. ಆದರೂ ನನಗೆಲ್ಲ ಕೊಟ್ಟಿದ್ದಾರೆ ದೇವರು. ಮನೆ ಕೊಟ್ಟಿದ್ದಾರೆ, ಕಾರ್ ಕೊಟ್ಟಿದ್ದಾರೆ. ನಿಮಗೆ ನಂಬಲಿಕ್ಕಿಲ್ಲ, ನನಗೆ ಹೊರಗೆ ಬರೋ ಹತ್ರ ಕಾರಿಗೆ ದುಡ್ಡಿರಲಿಲ್ಲ. ಆ ಸೋಜರು ಅವರ ಹಳೆ ಕಾರನ್ನು ನನಗೆ ಕೊಟ್ಟರು. ನಿಮಗೆ ಆ ದುಡ್ಡಾದಾಗ ಕೊಡಿ ಅಂತ ಹೇಳಿದರು. ನೋಡಿ ಯಾರು ಕೊಡ್ತಾರೆ? ಹಾಗೆಲ್ಲ ಒಂದು ಪ್ರೀತಿಯಿಂದ ಎಲ್ಲ ನಾನನ್ನು, ಅದು ದೇವರದ ಅನುಗ್ರಹ. ದೇವರದ ಅನುಗ್ರಹದಿಂದ ನಾನು ಆದ್ದು. ನನ್ನ ಕಾರಲ್ಲಿ ಎಂತ ಮಾಡೋದು ಯೋಚನೆ ಮಾಡ್ತಾಯಿದ್ದೆ. ನನ್ನ ಕಾರ್ ಅಂಪ್ಯಾಜರ್ ಹಾಳಾಯಿತು. ಆಗ ಆ ಸೋಜರು ವಿಲಿಯಮ್ ಸೋಜರ್ ಹೇಳಿದ್ರು, ನಂದು ಕಾರ್ ಮಾರುತಿ ಕಾರ್ ನೀವು ತಗೊಳ್ಳಿ, ಸ್ವಲ್ಪ ಅಮೌಂಟ್ ಕೊಡಿ, ಮತ್ತು ನಾನು ಮಾಡ್ತೇನೆ ಹೇಳಿ. ಎಲ್ಲ ಅನುಗ್ರಹ ಮಾಡಿದ್ದಾರೆ ಸ್ವಾಮಿ. ದೇವರು ಅನುಗ್ರಹ ಮಾಡ್ತಾರೆ, ಅದು ಸುಮ್ಮನೆ ಎಣಿಸೋದು ನಾವು. ದೇವರು ನಮಗೆ ಕೊಡ್ತಾರೆ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಸುಮ್ಮನೆ ಇದ್ರಿ. ನಾನೀಗ ನಿಮ್ಮ ಪ್ರಶಸ್ತಿ ಅದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ, ನನಗೆ ಬೇಡವೂ ಬೇಡ. ಆದರೆ ಬರ್ತಾ ಉಂಟು, ಬೇಡ ಅಂದರೂ ಬರ್ತಾ ಉಂಟು. ಅದು ಕಾರಣ ಒಂದು ಮೇಲೊಂದು ಶಕ್ತಿ ಉಂಟು. ಆ
ಆ ಶಕ್ತಿಯನ್ನು ನಾವು ಮರಿಬಾರ್ದು. ಇದು ಗ್ರೇಟ್ ಶಕ್ತಿ ಅದು. ಆ ಶಕ್ತಿಗೆ ನನ್ನ ವಂದನೆಗಳು. ನಾನು ಮೆಡಿಕಲ್ ಸೀಟ್ನಲ್ಲಿ ಕಡೆಯ ಲಿಸ್ಟಿನಲ್ಲಿ ಬಂದವ ನಾನು. ನನಗೆ ಸೀಟ್ ಸಿಕ್ಕಿದ್ದು ಕೊನೆಯ ಲಿಸ್ಟ್ನಲ್ಲಿ ನಾನು ಇಲ್ಲ ಅಂತೇಳಿ ಕೊನೆಯ ಲಿಸ್ಟಲ್ಲಿ ನನ್ನ ಹೆಸರಿತ್ತು. ಯಾಕೆ ದೇವರು ಮಾಡಿದೆ ಅಂದರೆ ಈ ಮಗ ಒಬ್ಬನ ಸರಿ ಇದ್ದಾನೆ ಇವ ಮಾಡ್ಯಾನೆಂಬ ಒಂದು ನನ್ನ ನಂಬಿಕೆಯಲ್ಲಿ ಮಾಡಿದರು. ಆ ನಂಬಿಕೆಗೆ ನಾನು ಖಂಡಿತವಾಗಿ ಸ್ಪಂದಿಸಿದ್ದೇನೆ ಅಂತೇಳಿ ನನ್ನ ಅಭಿಪ್ರಾಯ. ನನಗೆ ಗೊತ್ತಿಲ್ಲ ನೀವೇನು ತಿಳ್ಕೊಳ್ತೀರ ಅಂತ. ಬಟ್ ನನಗೆ ದೇವರು ಎಲ್ಲ ರೀತಿಯಲ್ಲಿ ನನಗೆ ಸಹಾಯ ಮಾಡಿದ್ದಾರೆ. ಆದ್ದರಿಂದ ಆ ಪರಮ ಶಕ್ತಿಗೆ ವಂದಿಸಿ ನಾನು ಯುವಕರಲ್ಲಿ ಇಷ್ಟೇ ಹೇಳೋದು, ನೆನಪಿಟ್ಕೊಳ್ಳಿ, ಮೇಲೆ ಒಂದು ಶಕ್ತಿ ಉಂಟು, ಅದು ನಿಮ್ಮನ್ನು ನೋಡ್ತಾ ಇರ್ತದೆ. ಬಂದ ಬಡವ ಕರಿಮಣಿ ಮಾರಿ ನಿಮ್ಮ ಪೀಸ್ ಕೊಟ್ಟರೆ ಅದೊಂದು ಶಾಪ. ಅದು ಹಾಗೆಲ್ಲ ಆಗಬಾರ್ದು. ನಾವು ಕೂಡ ಸ್ವಲ್ಪ ಸ್ಪಂದಿಸಬೇಕು. ನಾವು ಕೂಡ ಒಂದು ಸ್ವಲ್ಪ ಕಮ್ಮಿ ಮಾಡಿ ಇದು ಮಾಡಿ ಅವರಿಗೆ ಸಹಾಯ ಮಾಡಿ. ಏನಾಗೋದು ನಿಮಗೆ ಬರ್ತದ್ದು, ಎಲ್ಲಿ ಹೋಗೋದಿಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು. ಯುವ ವೈದ್ಯರಲ್ಲಿ ಹೇಳಿ, ನಿಮ್ಮ ಕರೀ ದುಡ್ಡಿನ ಮುಖ ನೋಡಬೇಡಿ, ದೈವಿಕ ಶಕ್ತಿ ಒಂದು ಉಂಟು ಅಂತೇಳಿ ಆಗಬೇಕು. ಇಲ್ಲ ಕೆಲವೊಂದು ನೀವು ಬರೀ ದುಡ್ಡು ತಗೊಂಡು ಆಗೋ ಒಂದು ಆಪ್ರೇಷನ್ ಮಾಡೋ ತಪ್ಪಿ ಹೋದರೆ ಲಕ್ಷಗಟ್ಟಲೆ ದುಡ್ಡು ನಾವು ಅವನಿಗೆ ದುಡ್ಡು ಕೊಡಬೇಕು. ಆಗ ಏನು ಹೇಳ್ತೀರಿ ನೀವು? ಮಾಡಿದ್ದೆಲ್ಲ ಹೋಯ್ತಲ್ಲ. ಅದರಿಂದ ದೇವರ ಅನುಗ್ರಹ ಭಾರಿ ಮುಖ್ಯ. ಸರ್, ದೇವರ ಅನುಗ್ರಹದ ಬಗ್ಗೆ ಮಾತನಾಡಬೇಕಿದ್ರೆ, ನೀವು ಮಾಲಿಂಗೇಶ್ವರ ದೇವರ ಪರಮಾಪ್ತ ಭಕ್ತರು. ಪ್ರತಿ ದಿವಸ ಅಲ್ಲಿಗೆ ಹೋಗಿ ಕೈ ಮುಗಿದು ನಿಮ್ಮ ವೃತ್ತಿಯನ್ನು ಪ್ರಾರಂಭಿಸುವವರು. ನಿಮ್ಮ ಈ ಬೆಳವಣಿಗೆಯಲ್ಲಿ ಮಾಲಿಂಗೇಶ್ವರನನ್ನು ನಮ್ಮ ಸುದ್ದಿ ಚಾನಲ್ ಮೂಲಕ ಹೇಗೆ ನೆನಪಿಸಿಕೊಳ್ತೀರಿ? ಮಾಲಿಂಗೇಶ್ವರನ್ನು ನನಗೆ ಮನಸ್ಸಿಗೆ ಧೈರ್ಯ ಕೊಡುವುದು ಮಾಲಿಂಗೇಶ್ವರ. ನಾನು ಬೆಳಿಗ್ಗೆ ಎದ್ದು ಮಾಲಿಂಗೇಶ್ವರನ ಹತ್ರ ಕೈ ಮುಗಿದು ಬರ್ತೇನೆ. ಯಾಕಂತ ಹೇಳಿದರೆ ನನ್ನ ಬ್ಯಾಟ್ರಿ ಚಾರ್ಜ್ ಆಗ್ತದೆ. ಆಗ ಮತ್ತು ನಾನು ಮುಂಚಿನ ದಿವಸ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇನೆ. ನನಗೆ ಸಿಟ್ಟು ಜಾಸ್ತಿ. ಸಿಕ್ಕಿದವರೆಲ್ಲ ಬೈತೇನೆ, ಎಂತೆಲ್ಲ ಮಾಡ್ತೇನೆ. ಸಿಟ್ಟು ಅಂದರೆ ಅದು ಅಲ್ಪಕಾಲಿಕ ಸಿಟ್ಟು ಅಂತಿಲ್ಲ. ಬೇರೆ ಸಿಟ್ಟು ಅಂದರೆ ಅವನ ಹತ್ರ ಇದಕ್ಕೆ ವಿಷಯದಲ್ಲಿ ಅಲ್ಲ, ಅವ್ರಿಗೆ ಪ್ರಶ್ನೆ ಕೇಳುವ ಸರಿ ಉತ್ತರ ಕೊಡೋದು ನಂಗೆ ಸಿಟ್ಟು ಬರ್ತದೆ. ಯಾಕಂದರೆ ನನಗೆ ರಶ್ ಇರುವಾಗ ನಿಮ್ಮ ಹತ್ರ ಒಂದು ಕೇಳುವ, ನೀವು ಬೇರೆಯೇ ಮಾತಾಡಿದರೆ ಸಿಟ್ಟು ಬರ್ತದೆ. ಹಾಗೆ ಸಿಟ್ಟು, ಮತ್ತು ಬೇರೆ ಏನು ಸಿಟ್ಟಿಲ್ಲ. ಸೊ ಅಷ್ಟೆಲ್ಲ ಮಾಡಿದ ಆ ತಪ್ಪುಗಳನ್ನು ದೇವರ ಹತ್ರ ನಾವು ತಪ್ಪನ್ನು ಒಪ್ಪಿಕೊಂಡು ದೇವರ ಹತ್ರ ನಮ್ಮ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿ, ದೇವರೇ ರಕ್ಷಿಸು, ಇವತ್ತಿನ ದಿನ ನಡೆಸ್ಕೊಡು ನೀನು ಅಂತೇಳಿ ಹೇಳುವಂಥ ಮಾಡಿದ್ದೇನೆ. ದೇವಸ್ಥಾನಕ್ಕೆ ಹೋಗಬೇಕು ಅಂತೇನಿಲ್ಲ. ದೇವಸ್ಥಾನಕ್ಕೆ ಹೋದಗುಳ್ಳಿ ಏನು ದೊಡ್ಡ ವಿಷಯ ಅಲ್ಲ. ನಾವು ಮಾಡೋ ಕೆಲಸವೇ ದೊಡ್ಡ ದೇವಸ್ಥಾನ. ಗೊತ್ತಾಯ್ತು? ನಾವು ನಮ್ಮ ಕ್ಲಿನಿಕ್ಕಿಗೆ ಬಂದು ಕೂತು ಒಂದು ಗಳಿಗೆ ದೇವರ ನಾಮಸ್ಮರಣೆ ಮಾಡಿ, ಮತ್ತು ಆಪ್ರೇಷನ್ ಮಾಡುವಾಗ ಆಗಲಿ ಇನ್ನು ಬೇರೆ ಏನು ಮಾಡುವಾಗಲಿ ದೇವರ ನಾಮಸ್ಮರಣೆ ಮಾಡಿದರೆ ಖಂಡಿತವಾಗಿಯೂ ನಮಗೆ ಸಕ್ಸಸ್ ಸಿಗ್ತದೆ. ಇದು ನನ್ನ ಅಭಿಪ್ರಾಯ. ಸರ್, ವೈದ್ಯರ ದಿವಸ ನಾನು ಈ ಕ್ವಶನನ್ನು ಕೇಳ್ಬೋದು ಬಾರ್ದು ಅನ್ನುವಂಥ ಜಿಜ್ಞಾಸೆ ನನ್ನಲ್ಲೂ ಕೂಡ ಇದೆ. ಆದರೆ ನೀವು ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು, ನಿಮ್ಮ ಸಂಘಟನೆ ಅನೇಕ ಹುಡುಗರ ಮನಸ್ಸಿನಲ್ಲಿರುವಂಥದ್ದು ಪ್ರಸಾದ್ ಭಂಡಾರಿ ಅವರಿಗೆ ಒಂದು ಅತ್ಯುತ್ತಮವಾದ ಸ್ಥಾನಮಾನ ರಾಜಕೀಯ ಕ್ಷೇತ್ರದಲ್ಲೂ ಸಿಗಬೇಕಿತ್ತು ಅನ್ನುವಂಥದ್ದು. ನಿಮಗೆ ಏನಾದರೂ ಮನಸ್ಸಿನಲ್ಲಿ ಆ ರೀತಿಯ ಆಸೆಗಳಿತ್ತಾ, ಅಥವಾ ನೀವು ಆಸೆ ಪಡ್ತಿದ್ದೀರಾ? ನನಗೆ ರಾಜಕೀಯ ಜೀವನದಲ್ಲಿ ಪಟ್ಟಗಳು ಬೇಕು ಅಂತ ಹೇಳುವಂಥ ಆಸೆ ಯಾವತ್ತಿಗೂ ಇರಲಿಲ್ಲ. ನಾನು ಪೊಲಿಟಿಕ್ಸ್ಗೆ ಸತ್ಯ ಹೇಳೋದಾದರೆ ನಾನು ಪೊಲಿಟಿಕ್ಸ್ ಇಳಿದದ್ದು ಯಾಕೆ ಅಂತ ಹೇಳಿದರೆ, ವಿನಯ್ ಕುಮಾರ್ ಸೊರಕೆ ಅವರು ನನಗೆ ತುಂಬ ಉಪದ್ರ ಕೊಟ್ಟಿದ್ದಾರೆ. ನಾನು ಗೌರ್ಮೆಂಟ್ ಇದರಲ್ಲಿ ಹಾಸ್ಪಿಟಲಿದ್ದಾಗ ಸಿಕ್ಕಾಪಟ್ಟೆ ಉಪದ್ರ ಕೊಟ್ಟಿದ್ದಾರೆ. ನನ್ನ ಮೇಲೆ COD ಕೇಸ್ ಮಾಡಿದ್ದಾರೆ, ಅನ್ಟಚಬಿಲಿಟಿ ಮಾಡಿದ್ದಾರೆ, ಮತ್ತು ಇದು ಎರರ್ ಆಫ್ ಡ್ಯೂಟಿ ಅಂತ ಮಾಡಿದ್ದಾರೆ. ಹೀಗೆ ದಿನಾ ನನ್ನ ಮೇಲೆ ಕೇಸ್ ಮಾಡ್ತಿದ್ರು. ವಿಧಾನಸೌಧದಲ್ಲಿ ಕ್ವಶನ್ ಕೇಳೋದು, ಹೀಗೆ ನನಗೆ ಅನೇಕ ಉಪದ್ರ ಮಾಡ್ತಿದ್ರು. ಒಂದೇ ಒಂದು ಕಾರಣಕ್ಕೆ ಅಂತ ಹೇಳಿದರೆ, ನಾನು ಗಣೇಶೋತ್ಸವದ ಅಧ್ಯಕ್ಷ ಮಾಲಿಂಗೇಶ್ವರ ದೇವಸ್ಥಾನದ, ಅದು BJP ಸೇರಿದ ಅವರ ಅಭಿಪ್ರಾಯ. ಮೊದಲು ಆಗಿರಲಿಲ್ಲ ಅದು. ಆ ಟೈಮ್ನಲ್ಲಿ ನಾನು ಅಧ್ಯಕ್ಷ ಆದೆ, ಅದು ಆಗಿತ್ತು. ಕೊನೆಗೆ ನನಗೆ ಎಲ್ಲಿವರೆಗೆ ರೊಚ್ಚಿಗೆದ್ದು ಅಂತ ಹೇಳಿದರೆ, ಇವರನ್ನು ಇಳಿಸಬೇಕು ಅಂತ ಹೇಳುವಂಥ ಒಂದು ಹಠ ನನಗೆ ಬಂತು. ಅದಕ್ಕೋಸ್ಕರ ನಾನು ಇಳಿದೆ. ಆಗ ನನಗೆ ಸರಿಯಾಗಿ ನನ್ನ ಜೊತೆಯಲ್ಲಿ ನಮ್ಮ ಗುರುಗಳಾದ DV ಸದಾನಂದರು ಸಿಕ್ಕಿದರು. ಅವರ ಒಂದು ಮೇರು ಇದರಿಂದ ವ್ಯಕ್ತಿತ್ವದಿಂದ ಅವರೊಟ್ಟಿಗೆ ಸೇರಿ ನಾನು ವಿನಯ್ ಕುಮಾರ್ ಸೊರಕೆಯನ್ನು ಸೋಲಿಸುವಂಥ ಒಂದು ಸ್ಥಿತಿ ಬಂತು. ಅದಕ್ಕೆ ನಾನು ದೇವರಿಗೆ ಇವತ್ತು ವಂದಿಸ್ತೇನೆ. ಯಾಕಂತ ಹೇಳಿದರೆ ಅದಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ವಿನಯ್ ಕುಮಾರ್ ಸೊರಕೆ ವಾಸ್ ವೆರಿ ಪಾಪ್ಯುಲರ್. ಸೋಲಿಸುವಂದರೆ ಅದು ಸಣ್ಣ ಕೆಲಸ ಅಲ್ಲ ಅದು. ಸೊ ಅದನ್ನು ಸೋಲಿಸುವಂಥ ಕೆಲಸದಲ್ಲಿ ನಮಗೆ ಆಯಿತು. ಇದಕ್ಕೆ ನನ್ನ ಒಂದು ಮುಂದೆ ನಾನು ಅದಾದ ಮೇಲೆ ನಾನು ಬಿಡಬೇಕು ಅಂತಿದ್ದೆ ಪೊಲಿಟಿಕ್ಸ್. ಆದರೆ ನನಗೆ ಬಿಡಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಎಲ್ಲರೂ ಬಂದು ನನ್ನ ತಲೆ ತಿಂತಾಯಿದ್ರು. ಆಗ DV ಬಿಟ್ಟರೆ ನಾನೇ ಇದ್ದದ್ದು. ಹಾಗಾಗಿ ನನ್ನನ್ನು ಬಂದು ತಲೆ ತಿಂತಾಯಿದ್ರು ಎಲ್ಲರೂ ಬಂದು, ಬನ್ನಿ ಅದಕ್ಕೆ ಬನ್ನಿ ಇದಕ್ಕೆ ಬನ್ನಿ. ಸೊ ಹಾಗೆ ಮುಂದುವರೆದು ಬಂದು
ಹುಲಿ ಬಾಲ ಹಿಡಿದಾಗ ಆಗಿತ್ತು, ಬಿಡುವಾಗಿಲ್ಲ ಹಿಡಿಯುವಾಗಿಲ್ಲ ಆಯಿತು. ಕೊನೆಗೆ ಲಾಸ್ಟಿಗೆ ಶಕುಂತಲಾ ಶೆಟ್ಟಿ ಬಂಡಾಯ ನಿಂತಾಗ ನನ್ನ ಹೆಂಡತಿಯನ್ನು ನಿಲ್ಲಿಸಬೇಕು ಅಂತೇಳಿ ಭಾರಿ ಒತ್ತಾಯ ಮಾಡಿದರು. ನಾನು ಕೇಳಲೇ ಇಲ್ಲ, ಅವಳು ಕೇಳಲಿಲ್ಲ. ಸಾಧಾರಣ 1 ವಾರ ಹಿರಿಯರು ಬಂದು ನಮ್ಮ ಮನೆಯಲ್ಲಿ ಬಂದು ಡೇರೆ ಹಾಕಿ ಹೇಳಿದ್ರೆ ನಾವು ಬಿಡುವುದಿಲ್ಲ ಅಂತ ಹೇಳಿದರು. ದೇವರ ಹಣೆ ಹೋದು. ಅದಕ್ಕೋಸ್ಕರ ನಾನು ಹೇಳಿದೆ ಹೆಂಡತಿ ಹತ್ರ, ಇರಲಿ ಮಾರೆ ತಗೋ. ಅವಳಿಗೆ ಅಡುಗೆ ಕೋಣೆಯಿಂದ ವಿಧಾನಸೌಧಕ್ಕೆ ಹೋಗುವ ದೊಡ್ಡ ಇದು, ಅವಳಿಗೆ ಪೊಲಿಟಿಕ್ಸ್ ಏನೂ ಗೊತ್ತಿರಲಿಲ್ಲ. ಬಾ ನಾನಿದ್ದೇನೆ, ತೊಂದರೆ ಇಲ್ಲ ಅಂಥೇಳಿ ನನ್ನ ಒಂದು ಮುತುವರ್ಜಿ ಇದು ನನ್ನ ಒಂದು ಒತ್ತಾಯದಿಂದ ಅವಳು ಕೊನೆಗೆ ಇದಾದಳು, ಎಂಥದ್ದು ಶಾಸಕಿ ಆದಳು. ಶಾಸಕಿ ಆದಾಗ ನಾವು ತುಂಬ ಖರ್ಚು ಮಾಡಿದ್ದೇವೆ. ನಾವು ಒಂದು ನ್ಯಾಯಪೀಠ ನಾವು ಯಾರ ಹತ್ರವೂ ತಗೊಂಡಿಲ್ಲ. ಈ ಡೊನೇಷನ್ ಕೊಟ್ಟಿರ್ಬೋದು ಇಲೆಕ್ಷನಿಗೆ, ಅದು ಬಿಟ್ಟರೆ ಬೇರೆ ಏನೂ ಇದು ತಗೊಂಡಿಲ್ಲ. ಹಾಗಾಗಿ ನನಗೆ ತುಂಬ ಖರ್ಚಾಯಿತು, ನನಗೆ ಸಾಲ ಆಯಿತು, ಎಲ್ಲ ಆಯಿತು. ಆದರೆ ಒಂದು ವಿಷಯ ನೀವು ತಿಳ್ಕೊಳ್ಬೇಕು, ನಾನು ಎಷ್ಟೋ ಜನರಿಗೆ ಏನೇನೋ ಮಾಡಿಕೊಟ್ಟಿದ್ದೇನೆ, ಆದರೆ ದೇವರು ಅದನ್ನು ಯಾವುದನ್ನೂ ಇಟ್ಕೊಂಡಿಲ್ಲ. ಬೇಡ ನಿನ್ನ ಸಾಲ ಅಂಥೇಳಿ ನನಗೆ ಬೇಕಾದಷ್ಟು ದುಡ್ಡು ಬರುವಾಗೆ ಮಾಡಿದರು. ಒಂದದು. ಎರಡನೇದು, ನನ್ನ ಹೆಂಡತಿಗೆ ಶಾಸಕಿ ಕೊಟ್ಟು ಅವಳಿಗೆ ಸಂಬಳ ಅದು ಇದು ಅಂತೇಳಿ ಅವಳಿಗೂ ಎಲ್ಲ ಕೊಟ್ಟರು. ಕೊನೆಗೆ ಎಲ್ಲ ಬಿಟ್ಟು ಬೆಂಗಳೂರಲ್ಲಿ ಒಂದು ಸೈಟ್ ಸಹ ಕೊಟ್ಟರು. ಮುಗೀತಲ್ಲ. ನಾನು ಖರ್ಚು ಮಾಡಿದ್ದೆಲ್ಲಿ, ನಮಗೆ ದೇವರು ಕೊಟ್ಟದ್ದೆಲ್ಲಿ ಕಂಪೇರ್ ಮಾಡಿ. ಆ ಒಂದು ಸೈಟಿಗೆ 2 ಕೋಟಿ ರೂಪಾಯಿ ಉಂಟು. ಆಯ್ತು, ನಾನು ಖರ್ಚೆಷ್ಟು 2 ಕೋಟಿ ಏನು ಮಾಡಿರಲಿಕ್ಕಿಲ್ಲ, ಮತ್ತು ದೇವರು ಕೊಟ್ಟಿದ್ದಾರೆ. ಆದ ಕಾರಣ ಅದೇ ನಾನು ಯುವ ವೈದ್ಯರಲ್ಲಿ ಹೇಳೋದು ಅಷ್ಟೇ, ಬರ್ತದೆ, ಬರ ಇದ್ದರೆ ಪರವಾಗಿಲ್ಲ, ಅದು ಏನಾದರೂ ಬೇರೆ ರೀತಿಯಲ್ಲಿ ನಿಮಗೆ ಬರ್ತದೆ. ತಪ್ಪು ಮಾಡಬಾರ್ದು. ತಪ್ಪು ಮಾಡಿದರೆ ನಾವು ಸತ್ಯದಲ್ಲಿದ್ದರೆ ಖಂಡಿತ ನಮಗೆ ಸಿಗ್ತದೆ. ಡಾಕ್ಟ್ರೇ, ಸುಮಾರು 1963ರಲ್ಲಿ ತಾವು ವೈದ್ಯ ವೃತ್ತಿಯನ್ನು ಆರಂಭಿಸಿದ್ದೀರಿ, 67ರಲ್ಲಿ ಆರಂಭಿಸಿದ್ದೀರಿ. ಅಲ್ಲಿಂದ ಇಲ್ಲಿಯ ತನಕ 2022ರ ಈ ದಿನದ ತನಕ ನಿಮಗೆ ಅತ್ಯಂತ ಖುಷಿ ಕೊಟ್ಟ ಒಂದು ಘಟನೆ ಮತ್ತು ವೈದ್ಯ ವೃತ್ತಿಯಲ್ಲಿ ಅತ್ಯಂತ ದುಃಖ ಕೊಟ್ಟಂಥ ಒಂದು ಘಟನೆಯನ್ನು ನಮ್ಮ ಜೊತೆ ಹಂಚ್ಕೋಬೋದಾ? ನನಗೆ ವೈದ್ಯಕೀಯ ವೃತ್ತಿಯಲ್ಲಿ ನನಗೆ ಅತ್ಯಂತ ಖುಷಿ ಕೊಟ್ಟ ಸಂದರ್ಭಗಳು ಯಾವುದು ಅಂತ ಹೇಳಿದರೆ, ಕಷ್ಟವಾದ ಆಪ್ರೇಷನ್ಗಳನ್ನು ಮಂಗಳೂರಿಗೆ ಹೋಗೋ ಬದಲು ಇಲ್ಲೇ ಮಾಡಿ ಅವರು ಗುಣ ಆದಾಗ ಅದರಷ್ಟು ಖುಷಿ ನನಗೆ ಯಾವುದೂ ಆಗ್ತಿರಲಿಲ್ಲ. ಅದು ಎಷ್ಟೋ ನನಗೆ ಭಾರೀ ಆನಂದ ಆಗ್ತಿತ್ತು. ಖುಷಿಯೇ ಖುಷಿ. ಯಾವುದು ನಾನು ಮಾಡಿದೆ, ಬದುಕಿದ್ರು, ಇದೆಲ್ಲ ಆಗ್ತದೆ. ಇದು ಒಂದೆರಡು ಘಟನೆ ಅಲ್ಲ, ಪ್ರತಿ ಸರ್ತಿ ಕೂಡ ನನಗೆ ಹಾಗೆ ಆಗ್ತಿತ್ತು. ಇನ್ನು ಕೆಲವೊಂದು ನನ್ನ ಮೇಲೆ ಕೆಲವೊಂದು ಸಾರಿ ಕೆಲವು ಇದುಗಳಾಗಿತ್ತು. ನಾನು ಹೊಟ್ಟೆ ಒಳಗೆ ಕತ್ತರಿ ಬಿಟ್ಟಿದ್ದೇನೆ, ನನ್ನ ಮೇಲೆ ಕೇಸ್ ಆಗಿತ್ತು. ಅದು ಬಿಟ್ಟದ್ದು ಯಾರೋ ಡಾಕ್ಟ್ರು, ಅದು ನನ್ನ ಮೇಲೆ ಬಂತು. ಆಗ ತುಂಬ ಬೇಸರ ಆಯಿತು ಅಂತ. ಇನ್ನು ಮತ್ತು ಕೆಲವೊಂದು ಸಾರಿ ಜನರು ತಪ್ಪಭಿಪ್ರಾಯದ ನಮ್ಮ ಮೇಲೆ ಬೀಳುವಾಗ ಅದು ಬೇಸರ ಆಗ್ತದೆ. ಬಟ್ ಅದಕ್ಕೆ ನಾವು ಜಗ್ಗುವುದಿಲ್ಲ. ಸಂತೋಷ ಆದರೂ ಭಾರೀ ಸಂತೋಷ ಆದರೂ ಭಾರೀ ದುಃಖ ಆದರೂ ಎಲ್ಲರನ್ನೂ ನುಂಗಿ ದೇವರನ್ನು ಎಣಿಸಿಕೊಂಡು ಮುಂದುವರಿಯುವುದು. ಸರ್, ಕೊನೆಯ ಪ್ರಶ್ನೆ ನಂದು. ಈ ವೈದ್ಯ ವೃತ್ತಿಯಲ್ಲಿ ನೀವು ಇದ್ದಾಗ ಈಗ ಕೆಲವಷ್ಟು ಜನರಿಗೆ ಅಥವಾ ಕೆಲವೊಬ್ಬರಿಗೆ ಎದುರಿನಿಂದ ಹೊಗಳ್ತಾರೆ, ಹಿಂದೆಯಿಂದ ಬೈಕೊಂಡು ಹೋಗ್ತಾರೆ. ಆದರೆ ಪ್ರಸಾದ್ ಭಂಡಾರಿಯವರನ್ನು ನಾನು ಕೇಳಿದ ಪ್ರಕಾರ ಯಾರು ಕೂಡ ಹಿಂದೆಯಿಂದ ಬೈಕೊಂಡದಿಲ್ಲ. ಮುಂದೆಯಿಂದ ಹೇಗೆ ಹೊಗಳ್ತಾರೋ ಅದೇ ರೀತಿಯಲ್ಲಿ ಹಿಂದೆಯಿಂದ ಕೂಡ ಹೊಗಳುವಂಥ ವ್ಯಕ್ತಿಗಳಿದ್ದಾರೆ. ಜನರ ಈ ನಂಬಿಕೆ ಮತ್ತು ಪ್ರೀತಿಗೆ ನೀವು ಎಷ್ಟು ಚಿರಋಣಿಯಾಗಿದ್ದೀರಿ, ಏನು ಹೇಳ್ತೀರಿ ಅವರ ಬಗ್ಗೆ? ನಾನು ನಿಮಗೆ ಹೇಳುವುದಾದರೆ, ಮೊದಲು ನಾನು ವೃತ್ತಿ ಶುರು ಮಾಡಿದಾಗ ದ ರಿಲೇಷನ್ಶಿಪ್ ಬಿಟ್ವೀನ್ ಡಾಕ್ಟರ್ ಆ್ಯಂಡ್ ಪೇಷಂಟ್ ವಾಸ್ ಎಕ್ಸಲೆಂಟ್. ನಮ್ಮನ್ನು ಪೇಷಂಟ್ಗಳು ಒಂದು ದೇವರಂತೇಳಿ ತಿಳ್ಕೊಳ್ತಿದ್ರು, ಅಷ್ಟು ಒಂದು ಪರಿಸ್ಥಿತಿ ಇತ್ತು. ನಾನು ಆ ಸಿದ್ದಾಪುರದಲ್ಲಿ ಇವತ್ತು ಕೂಡ ಎಣಿಸ್ತೇನೆ. ನಾನು ಮಾರ್ಗದಲ್ಲಿ ಹೋಗುವಾಗ, ನಾನು ಯಾವುದಾದ್ರೂ ಹೋಟ್ಲಲ್ಲಿ ಕೂತ್ಕೊಂಡಾಗ ಎಲ್ಲರೂ ಎದ್ದು ನಿಂತು ನನಗೆ ಆ ಒಂದು ಕುರ್ಚಿ ಇರೋದು ಒಂದು ಹೋಟ್ಲಲ್ಲಿ, ಅದು ಆ ಸಿದ್ದಾಪುರದಲ್ಲಿ ಒಂದೇ ಕುರ್ಚಿ ಇರೋದು. ಆ ಕುರ್ಚಿಯಲ್ಲಿ ಎಷ್ಟು ದೊಡ್ಡವನು ಅಂದರೆ ಎದ್ದು ನಾನು ಕೂತ್ಕೊಳ್ಬೇಕು, ಅವರು ಕೂತ್ಕೊಳ್ಳುವಾಗಿಲ್ಲ. ಅಂಥ ದೊಡ್ಡ ಒಂದು ಗತ್ತಿತ್ತು. ಮತ್ತು ಆಟಕ್ಕೆ ನಮ್ಗೆ ಕರೀತಾರೆ. ಆಟಕ್ಕೆ ಹೋದರೆ ಎಲ್ಲರನ್ನು ಎಬ್ಬಿಸಿ ಎದುರುಗಡೆ 2 ಸೀಟ್ ಹಾಕ್ತಾರೆ, ನಮಗೂ ಮತ್ತು ನಮ್ಮೊಟ್ಟಿಗೆ ಬಂದ ದೋಸ್ತಿಗೆ ಭಾರೀ ನಮಗೆ ಮರ್ಯಾದೆ ಇತ್ತು, ಭಾರೀ ಮರ್ಯಾದೆ. ಅದು ಮರ್ಯಾದೆಗೆ ಹೇಳಿ ಪುರ್ಸೋತಿಲ್ಲ, ಅಷ್ಟು ಮರ್ಯಾದೆ ಇತ್ತು. ಬಸ್ಸಲ್ಲಾಗಲಿ ಎಲ್ಲಿ ಹೋಗುವಾಗಲೂ ನನಗೆ ಸ್ಪೆಷಲ್ ಒಂದು ಸ್ಟೇಟಸ್ ಇತ್ತು. ಅದು ಕ್ರಮೇಣವಾಗಿ ಕೋಲಾರದಲ್ಲೂ ಇತ್ತು. ನನ್ನನ್ನು ಕಂಡ್ರೆ ನನಗೆ ಯಾರೋ ಒಬ್ಬ ಬಂದು, ನಾನು ಹೇಳಿದೆ ಕತ್ರಿ ಬಿಟ್ಟೆ ಅಂತ ಹೇಳಿದಲ್ಲ,
ಕತ್ತರಿ ಬಿಟ್ಟಾಗ ಯಾರೋ ಫಾಲ್ಸ್ ಚಾರ್ಜ್ ನನ್ನ ಮೇಲೆ ಮಾಡಿದಾಗ ದೇವರಾಜನ ಅಳಿಯ ನಟರಾಜ್ ಗೊತ್ತುಂಟೆ, ನನ್ನ ನಟರಾಜ್ ಅಂತ ಒಬ್ಬ ಇದ್ದ, ಅವಾಗ ಸ್ವಲ್ಪ ಇದಾವ ಇದು ಟೈಪು ಎಂಥದ್ದು ಪೆಟ್ಟಿಗಿಟ್ಟೆಲ್ಲ ಪೆಟ್ಟಿಸ್ ಟೈಪ್. ಅವರ ಒಬ್ಬ ಶಿಷ್ಯನಿಗೆ ತಾಯಿಗಿದ್ದು ಆದ್ದು. ಸೊ ಅವೇನು ಮಾಡಿದ, ಇವಾಗ ಕತ್ತರಿ ಬಿಡೋದಾನೆ ಡೆಕ್ಕನ್ ಹ್ಯಾಂಡ್ನಲ್ಲಿ ಫ್ರಂಟ್ ಪೇಜನ್ನೆಲ್ಲ ಹಾಕಿ ನನ್ನ ಮರ್ಯಾದೆ ತೆಗೆದು ನೋಡಿ. ಅದಕ್ಕೆ ನೀವು ನಂಬ್ತೀರಾ ಬಿಡ್ತೀರಾ, ಗೌರ್ಮೆಂಟ್ ಕಾಲೇಜ್ ಕೋಲಾರನ ಹುಡುಗರೆಲ್ಲ ಬಂದು ಅವನಿಗೆ ಹೊಡಿಲಿಕ್ಕೆ ಹೋದರು. ಸಾಕು, ಅದಕ್ಕಿಂತ ದೊಡ್ಡ ಏನೋ ಆಗಬೇಕು ನನಗೆ. ನನ್ನನ್ನು ಮತ್ತು ನಾನು ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿ ಅವನಿಗೆ ರಕ್ಷಣೆ ಕೊಟ್ಟೆ. ಮತ್ತು ಅದು ಇದಾಗಿ ಇದು ಆಪ್ರೇಷನ್ ಮಾಡಿ ಹೇಳಿದರೆ ಅದು ಇವರು ಬಿಟ್ಟದಲ್ಲ, 20 ವರ್ಷ ಹಿಂದೆ ಹಾಸನದಲ್ಲಿ ಆಪ್ರೇಷನ್ ಮಾಡಿ ಬಿಟ್ಟಿದ್ದಾರೆ. ಅದು ಇದಾಗಿ ಆಗಿ 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 ಮತ್ತು ಮುಂದೆ ಬಂದು ತೂತಾಗಿ ಮೇಲೆ ಬರ್ತಿತ್ತು ಅಷ್ಟೇ. ಅದು ಇವರು ಮಾಡಿದ್ದಲ್ಲ ಅಂತ ಬಂತು. ಅದು ನಾನು ಹೇಳಿದಾಗ ನನ್ನ ಜೀವನದಲ್ಲಿ ಒಂದು ಸಂತೋಷದ ವಿಷಯ ಅಂದರೆ ಅದು. ನನಗೆ ಈ ಕೋಲಾರದ ಪಬ್ಲಿಕ್ ನನಗೆ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ, ಅದನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ. ಪ್ರತಿಯೊಬ್ಬನು ಕೂಡ ಬಂದು ಡಾಕ್ಟ್ರೇ ನಿಮ್ಮನ್ನು ನಾವು ಬಿಡೋದಿಲ್ಲ ಡಾಕ್ಟ್ರೇ ಅಂತ ಹೇಳಿದರು. ಕಾಲೇಜಿನಲ್ಲಿ ಒಂದು ಹುಡುಗ ಸತ್ತೋದ. ಒಂದು ಇದು ಕಾಲೇಜಿನ ಹುಡುಗ ಎನ್ಕಿಫಲೈಟಿಸ್ ಆಗಿ ಬ್ರೈನ್ ಇನ್ಫೆಕ್ಷನ್ ಆಗಿ ಸತ್ತೋದಾಗ ಇಡೀ ಕಾಲೇಜಿನ ಬಂದು ನಮ್ಮ ಹಾಸ್ಪಿಟ್ಲ್ ಸುತ್ತುವರಿದಾಗ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ DMO ಏನು ಹೇಳಿದರು, ಎಂತ ಮಾಡೋದು ಪ್ರಸಾದ್, ಏನು ಮಾಡೋದು ಅಂತ ಹೇಳಿದರು. ನೋಡುವ ಸರ್ ಅಂತ ಹೇಳಿದೆ. ನಾವು ಅವರನ್ನು ಒಂದು 4 ಜನ ಕರೆಯುವ ಅಂತ ಹೇಳಿದೆ. ಕರೆದಾಗ ಅವರು ಏನು ಹೇಳಿದರು ಗೊತ್ತುಂಟ, ಪ್ರಸಾದ್ ಡಾಕ್ಟ್ರ್ ಮಾತ್ರ ಸರಿಯಾಗಿ ನೋಡುವುದಿಲ್ಲ ಮತ್ತು ಯಾರೂ ನೋಡುವುದಿಲ್ಲ, ಆದ್ದರಿಂದ ನಾವು ಅವರನ್ನು ನಾವೇನು ಮಾತಾಡಿಸೋದಿಲ್ಲ, ಬೇರೆಯವರನ್ನು ನಾವು ಇದು ಮಾಡಬೇಕು ಹಾಗೆ ಹೀಗೆ ಹೇಳಿದೆ. ಕೊನೆಗೆ ನನಗೆ ಅಷ್ಟು ಸಿಕ್ಕಿದ್ದೆ ಸಾಕು, ಮುಳುಗುವವನಿಗೆ ಹುಲ್ಲುಗಟ್ಟಿ ಸಿಕ್ಕಿದಾಗಾಯಿತು. ನಾನು ಸೀದಾ ಮೇಲೆ ಹತ್ತಿ ನಮ್ಮ ಧ್ವಜ ಹಾರಿಸುವಲ್ಲಿ ನಿಂತು ಎಲ್ಲರಿಗೆ ಕೈ ಮುಗಿದು, ಎಲ್ಲ ಹುಡುಗರಿದ್ದಾರೆ ಕೈ ಮುಗಿದು, ನನಗೋಸ್ಕರ ಈ ಸಾರಿ ನೀವು ಸುಮ್ಮನೆ ಇರಬೇಕು, ಇನ್ನೊಂದು ಸಾರಿ ನಾನು ಖಂಡಿತವಾಗಿಯೂ ತಪ್ಪಾಗದೆ ನೋಡಿಕೊಂಡೇನೆ 2 ಕೈಯಿಂದ ಫೋಲ್ಡ್ ಮಾಡಿ ನಾನು ಕೇಳಿದೆ. ಆಯಿತು ಅಂಥೇಳಿ ಎಲ್ಲ ಹೋದ್ರಲ್ಲ. ಬೇಕಾ ಅದಕ್ಕಿಂತ ದೊಡ್ಡದು ನಿಮಗೆ ರಿವಾರ್ಡ್ ಬೇಕಾ? ಅವಾರ್ಡ್ ಎಂಥದಕ್ಕಿದು, ಈ ಅವಾರ್ಡ್ ಎಂಥದ್ದು, ಅದು ಅಡಿದು ಬೆಸ್ಟ್ ಅವಾರ್ಡ್. ನನಗೆ ಕಣ್ಣಲ್ಲಿ ನೀರು ಬಂತು, ನನ್ನ ಮಾತಿಗೆ ಅಷ್ಟು ಬೆಲೆ ಕೊಟ್ಟರು. ಸರ್, ವೈದ್ಯರ ದಿನದ ಈ ಪ್ರಶಸ್ತಿಯ ಬಗ್ಗೆ ನೀವು ಏನು ಅನಿಸಿಕೆ ಹಂಚ್ಕೊಳ್ತೀರಿ? ವೈದ್ಯರ ಪ್ರಶಸ್ತಿಗಳಿಗೆ ನಂದು ವ್ಯಾಲ್ಯೂ ಇಲ್ಲ. ನನಗೆ ಯಾರಾದರೂ ನೋಡಿ ಹೀಗೆ ನೀನು ತಪ್ಪು ಮಾಡ್ತೀನಿ ಅಂತ ಹೇಳಿದರೆ ಅದೇ ದೊಡ್ಡ ಪ್ರಶಸ್ತಿ ಹೇಳಿ ನನ್ನ ಲೆಕ್ಕ. ನೋಡು ನೀನು ಮಾಡಿದ್ದು ಸರಿಯಲ್ಲ, ಬೈಯೋದಲ್ಲ, ನೋಡಿ ಹೀಗೆ ಮಾಡಿದ್ಯಾ, ಹೀಗೆ ಮಾಡಿದರೆ ಅದು ಬೇರೆ ಏನೇ ಇರ್ಬೋದು, ನಮ್ಮ ಸಿಟ್ಟಿನಲ್ಲಿ ಇದರಲ್ಲಿ ಕೆಲವೊಂದು ನಮ್ಮ ಇದಿರ್ಬೋದು, ನಮ್ಮ ಗುಣಗಳು ಇದಾಗ್ತದಲ್ಲ. ನಾನೇನು ಸಂತನಲ್ಲಲ್ಲ. ಹಾಗಾದರೆ ಯಾರಾದರೂ ಬಂದು ನೋಡಿ ನೀವು ಹಾಗೆ ಮಾಡಿದ್ದೀರಿ. ರಾಮ್ ಭಟ್ರು ಇರುವಾಗ ಹೇಳ್ತಿದ್ರು, ಡಾಕ್ಟ್ರೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲವು ಸರ್ತಿ ನಾನು ಕೆಲವರಿಗೆಲ್ಲ ಸಿಟ್ಟು ಬಂದಾಗ ಹೊಡಿತಿದ್ದೆ ಮತ್ತು ಬೈತಿದ್ದೆ ಎಲ್ಲ ಮಾಡುವಾಗ ಅವ್ರು ಬಂದು ಹೇಳಿದ್ರು, ಡಾಕ್ಟ್ರ್ ಹಾಗೆ ಮಾಡಬೇಡಿ ಪ್ಲೀಸ್, ನೀವು ಯಂಗ್ಸ್ಟರ್ ನೀವು ಹಾಗೆ ಹೇಳುವಾಗ ನನಗೆ ಸಂತೋಷ. ಅದೇ ನನಗೆ ಪ್ರಶಸ್ತಿ. ಈ ಪ್ರಶಸ್ತಿಗೆ ನನಗೆ ವ್ಯಾಲ್ಯೂ ಇಲ್ಲ. ನಾನು ಮಾಡಿದ ತಪ್ಪನ್ನು ನನಗೆ ಕೆಲವು ಹೊತ್ತಿ ಸಿಟ್ಟು ಏರುವಾಗ ಏನಾದರೂ ಮಾಡಿಬಿಡುತ್ತೆ, ಬಾಯಿ ಬಂದದೆಲ್ಲ ಬೈತೇನೆ. ಬಂದರೆ ಹಾಗೆ ಬ್ಯಾಡ್ ವರ್ಡ್ಸ್ ಅಂತಲ್ಲ, ಅದನ್ನು ಯಾರಾದರೂ ತಿಳಿಸಿ ಮುಂದೆ ನಾನು ಅದನ್ನು ತಿದ್ದುವುದು, ಅದೇ ನನಗೆ ದೊಡ್ಡ ಪ್ರಶಸ್ತಿ ನನ್ನ ಲೆಕ್ಕದಲ್ಲಿ. ಇದಿಷ್ಟು Dr.M.K.Prasad Bhandary ಅವರ ಜೊತೆಗಿನ ಮಾತುಕತೆಯಾಗಿತ್ತು. ಖಂಡಿತವಾಗಿಯೂ ಕೂಡ ಅವರು ಮುಂದಿನ ದಿನಗಳಲ್ಲೂ ಕೂಡ ಈ ಪುತ್ತೂರಿನ ಜನರ ಸೇವೆ ಮಾಡೋದಕ್ಕೆ ಅವರಿಗೆ ಇನ್ನಷ್ಟು ಮಹಾಲಿಂಗೇಶ್ವರ ಆಯಸ್ಸು ಆರೋಗ್ಯವನ್ನು ನೀಡಲಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಲೋಕೇಶ್ ಬನ್ನೂರ್ ಜೊತೆಗೆ ಶಿವಪ್ರಸಾದ್ ರೈ, ಸುದ್ದಿ ನ್ಯೂಸ್, ಪುತ್ತೂರು. ಪುತ್ತೂರಿನ ವೈದ್ಯ ಭೀಷ್ಮ